ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಭಾಗ. ಇದಕ್ಕೆ ನಿದರ್ಶನ ಎಂಬಂತೆ ದೇವದುರ್ಗ ತಾಲೂಕಿನ ಹೇರೂರ ಎಂಬ ಗ್ರಾಮದಲ್ಲಿ ಇಂದಿಗೂ ಸಹ ಶಾಲಾ ಕೊಠಡಿ ಇಲ್ಲದೆ ಬಡ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗಡೆ ಕುಳಿತುಕೊಂಡು ಓದುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲಾ ಕಟ್ಟಡಗಳು ಈಗೋ ಆಗೋ ಬೀಳಬಹುದು ಎಂಬ ಸ್ಥಿತಿಯಲ್ಲಿದ್ದು, ಶಾಲೆಯ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಪ್ರಾಣ ಅಂಗೈಯಲ್ಲಿ ಹಿಡಿದು ವಿದ್ಯಾಭ್ಯಾಸ ಮಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಮಳೆ ಬಂದರೆ ವಿದ್ಯಾರ್ಥಿಗಳ ಶಿಕ್ಷಕರ ಪಾಡು ಹೇಳತೀರದು. ಇಷ್ಟೆಲ್ಲ ದುಸ್ಥಿತಿ ಇದ್ದರೂ ಸಹ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ. ಈ ನಿರ್ಲಕ್ಷ್ಯದ ಧೋರಣೆ ಸರಿಯಲ್ಲ. ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಬಂದು 2 ತಿಂಗಳುಗಳು ಕಳೆದರೂ ಈವರೆಗೆ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿಲ್ಲ ಎಂದು ರೂಪಾ ಶ್ರೀನಿವಾಸ್ ನಾಯಕ್ ಪ್ರಶ್ನಿಸಿದ್ರಲ್ಲದೆ, ಶಾಲಾ ಕಟ್ಟಡ ನಿರ್ಮಾಣ ಆಗಬೇಕು ಎಂದು ಒತ್ತಾಯಿಸಿದರು. 10 ರಿಂದ 15 ದಿನಗಳೊಳಗೆ ತಾತ್ಕಾಲಿಕ ಕ್ಲಾಸ್ ರೂಮ್ಗಳನ್ನು ಮಾಡಬೇಕು ಎಂದು ರೂಪಾ ಶ್ರೀನಿವಾಸ್ ನಾಯಕ್ ಪಿಡಿಒ ಅವರಿಗೆ ಕರೆ ಮಾಡಿ ಒತ್ತಾಯಿಸಿದ್ದು, ಕ್ರಮಕ್ಕೆ ಮುಂದಾಗದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಇವತ್ತು ದೇವದುರ್ಗ ತಾಲೂಕಿನ ಈರೂರು ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಕಂಡು ಬರುತ್ತಿರುವ ವಿಷಯ ಏನಂತಂದ್ರೆ, ಅನೇಕ ಬಾರಿ ಇಲ್ಲಿ ಗ್ರಾಮಸ್ಥರು ಮತ್ತು ಪಾಲಕರು ಪೋಷಕರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಏನಂತಂದ್ರೆ, ಇಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ, ಮತ್ತು ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಕಡೆಗೂ ಶಾಲಾ ಕೊಠಡಿ ಸಹ ಈ ಮಕ್ಕಳಿಗೆ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು. ಇಂತ ಮಳೆ ಬಂದ್ರೂ ಸಹ ಹೊರಗಡೆನೆ ಕೂತ್ಕೊಂಡು ಓದಬೇಕು. ಇರೋದು ಒಂದೇ ಒಂದು ಕ್ಲಾಸ್ ರೂಮು. ಇಲ್ಲಿ ಸುಮಾರು 100 ರಿಂದ 150 ಸ್ಟೂಡೆಂಟ್ಸ್ ಡೈಲಿ ಪ್ರತಿನಿತ್ಯ ಇಲ್ಲಿ ಪ್ರೆಸೆಂಟ್ ಇರ್ತಾರೆ. ಇಷ್ಟು 150 ಸ್ಟೂಡೆಂಟ್ಸ್ ಅನ್ನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಹಾಕಿ ಯಾವ ತರ ವಿದ್ಯಾಭ್ಯಾಸ ಶಿಕ್ಷಕರು ಕೊಡಬೇಕು? ದೇವದುರ್ಗ ತಾಲೂಕಿನಲ್ಲಿ ಇಲ್ಲಿ ಅದನ್ನು ಈರೂರು ಗ್ರಾಮದಲ್ಲಿ ಇದು ಶಾಲಾ ಕಟ್ಟಡ ಇದು ಡೆಮಾಲಿಷ್ ಮಾಡಬೇಕು ಮತ್ತು ಹೊಸ ಕಟ್ಟಡ ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು ಆರ್ಡರ್ ಆದ್ರೂ ಸಹ ಇನ್ನು ಯಾಕೆ ಇದನ್ನ ನಿರ್ಲಕ್ಷ್ಯ ಧೋರಣೆ ತೋರಿಸ್ತಾ ಇದ್ದಾರೆ ಇಂದಿರಾ ಮೇಡಮ್ ಅವರು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಮತ್ತು ಇದಕ್ಕೆ ಯಾರ ಅಪ್ಪಣೆ ಬೇಕು? ಇನ್ನು ಮಕ್ಕಳಿಗೆ ಶಾಲೆ ಕಟ್ಟಿಸ್ಬೇಕಂತಂದ್ರೆ ಯಾರ ಅಪ್ಪಣೆ ಬೇಕು? ಇನ್ನು ಮತ್ತೆ ಈಗ ಕಟ್ಟಡ ನಿರ್ಮಾಣ ಆಗ್ಬೇಕಂತಂದ್ರೆ ಅದಕ್ಕೆ ತಿಂಗಳಾನುಗಟ್ಲೆ ಬೇಕು, ಅದನ್ನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರೆ. ಆದ್ರಿಂದ ನಾವು ಪಂಚಾಯತಿ ಅವರಿಗೆ ಒತ್ತಾಯಿಸೋದೇನಂತಂದ್ರೆ, ಇನ್ನೂ 1 ವಾರದ ಒಳಗಾಗಿ ನೀವು ಈ ಮಕ್ಕಳಿಗೆ ತಾತ್ಕಾಲಿಕವಾಗಿ ಒಂದು ಶಾಲಾ ಕೊಠಡಿಗಳನ್ನ ಕ್ಲಾಸ್ ರೂಮ್ ಗಳನ್ನ ಅರೇಂಜ್ ಮಾಡಿಕೊಡ್ಬೇಕಂತ ನಮ್ಮ ಒತ್ತಾಯವಾಗಿದೆ. ಅದೇ ತರ ನಾವು ಪಿಡಿಒ ಅವರಿಗೆ ಮಾತಾಡಿದ ತಕ್ಷಣನೇ ಅವರು 1 ವಾರ 15 ದಿನಗಳ ಒಳಗಾಗಿ ನಾವು ತಾತ್ಕಾಲಿಕವಾಗಿ ಕ್ಲಾಸ್ ರೂಮ್ಸ್ ಗಳ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಸಹ ಇಲ್ಲಿ ಆಗಬೇಕು. ಶೌಚಾಲಯ ಇದ್ರೂ ಸಹ ಇಲ್ಲದಂಗಾಗಿದಾವ. ಮೇಲೆ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ಆಗಬೇಕು. ಮತ್ತು ಶಾಲಾ ಮಕ್ಕಳಿಗೆ ಸುಸಜ್ಜಿತವಾದಂತ ಊಟ ನೀರು ಇದಂತೂ ಬೇಕೇ ಬೇಕು. ಇಲ್ಲದೆ ಹೋದಲ್ಲಿ ಈ ಮಕ್ಕಳನ್ನ ಮುಂದೆ ನೇತೃತ್ವದಲ್ಲಿ ಮತ್ತು ಎಲ್ಲ ಶಿಕ್ಷಕರ ನೇತೃತ್ವದಲ್ಲೂ ನಾನು ರೂಪಾ ಶ್ರೀನಿವಾಸ್ ನಾಯಕ್ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಸ್ತಾ ಇದ್ದೇನೆ. ಒಳಗಡೆ ಕೂತ್ಕೊಂಡು ಹೋಗ್ತೀರಾ? ಮತ್ತೆ ನೀವು ಯಾರು ಆಫೀಸರ್ ಬಂದಿಲ್ಲ ಇಲ್ಲಿ ಕೇಳಕ? ಯಾರು ಬಂದಿದ್ರು? ಅವ್ರ ಮುಂದಿನ ಪ್ರಾಬ್ಲಮ್ಸ್ ಏನ್ ಹೇಳಿಲ್ಲ? ಟೀಚರ್ಸ್ಗಳಿಗೆ ಏನ್ ಹೇಳಂಗಿಲ್ಲ, ಸರ್ ಕ್ಲಾಸ್ ರೂಮ್ ಬೇಕ್ರಿ ಅಂತ ಹೇಳಂಗಿಲ್ಲ. ನೀವು ದಿನ ಹೇಳ್ತೀರಾ? ಏನಂತಾರ ಬೇಡ ಹೊರಗೆ ಕುಂದ್ರೆ ಅಂತಾರ, ಆಯ್ತು ಮಾಡ್ಸಮಂತಾರ. ಸೊ ಇದು ಇವತ್ತಿಂದು ಪರಿಸ್ಥಿತಿ. ನಮ್ಮ ಏರೂರಲ್ಲಿ ಎಸ್ಪೆಷಲಿ ದೇವದುರ್ಗ ತಾಲೂಕು ಅಂತಂದ್ರೆ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಭಾಗ ಅಂತ ಹೇಳ್ಬೋದು. ಅದರಲ್ಲಿ ಇಂಥ ಮುಕ್ತ ಮಕ್ಕಳು, ಇವರಿಗೆ ಶಾಲಾ ಕೊಠಡಿಗಳು ಇದ್ರೇನು ಬಿಟ್ರೇನು ಪಾಪ ಓದಬೇಕನ್ನೋ ಇಚ್ಛಾಶಕ್ತಿ ಇಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಇಲ್ಲಿ ಇರುವಂತಹ ದೇವದುರ್ಗ ತಾಲೂಕಿನ ಬಿಒ ಮೇಡಮ್ ಅವರಾದಂತಹ ಇಂದಿರಾ ಮೇಡಮ್ ಅವರು ಅವರ ಕಾರ್ಯವೈಖರಿಗಳ ಬಗ್ಗೆ ನಾವು ಕೇಳಿದೀವಿ. ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಕೇಳಿದ್ವಿ. ಬಟ್ ಈ ಶಾಲೆಯಲ್ಲಿ ಇರುವಂತ ಇಂಥ ನಿರ್ಲಕ್ಷ್ಯ ಧೋರಣೆ ಯಾಕೆ ಅಂತ ನಾನು ರೂಪಾ ಶ್ರೀನಿವಾಸ್ ನಾಯಕ್ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಲಿ ಇರುವಂತ ಮಕ್ಕಳು ಇವತ್ತು ಶಾಲೆ ಇಲ್ದೇನೆ ಹೊರಗಡೆ ಕೂತ್ಕೊಂಡು ಓದುವಂತ ಪರಿಸ್ಥಿತಿ ಬಂದಿದೆ. ಮತ್ತು ಬಜೆಟ್ ಕೂಡ ಸ್ಯಾಂಕ್ಷನ್ ಆಗಿದ್ದು ಇನ್ನೂ 2 ತಿಂಗಳಾದ್ರೂ ಸಹ ಯಾವುದೇ ಒಂದು ಎಸ್ಟಿಮೇಷನ್ ಯಾಕೆ ಮಾಡಿಲ್ಲ? ಇದಕ್ಕೆ ಕಾರಣಗಳೇನು? ಇದ್ರ ಹಿಂದೆ ಇರುವಂತ ಕೈಗಳೇನು ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ತಕ್ಷಣವೇ ಈಗ ಪಂಚಾಯತಿಯಿಂದ ನಾವು ಕೂಡ ಮಾತಾಡಿದ್ವಿ. ಪಂಚಾಯತಿ ಪಿಡಿಒ ಅವರು ಹೇಳೋ ಪ್ರಕಾರ ಒಂದು 15 ದಿನಗಳ ಒಳಗಾಗಿ ನಾವು ಅವರಿಗೆ ತಾತ್ಕಾಲಿಕವಾಗಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು 15 ದಿನ ಅವರಿಗೆ ಟೈಮ್ ಕೊಡೋಣ. 16ನೇ ದಿನ ಅಥವಾ ಇನ್ನೊಂದು 2 ದಿನ ಬಿಟ್ಟು 17 ದಿನ ಅಥವಾ 18 ದಿನಕ್ಕೆ ನಾವು ಮತ್ತೆ ಅವರಿಗೆ ಮಾತಾಡಿಸುವಂತ ಕೆಲಸ ಮಾಡೋಣ. ಅದು 18ನೇ ದಿನ ಏನಾದ್ರೂ ಬಗೆಹರಿಲಾರ್ದಂಗೆ ಕಂಡಿತು, ಇನ್ನೂ ನಮ್ಮ ಮಕ್ಕಳು ಹೊರಗಡೆ ಕೂತ್ಕೊಂಡು ಓದುವಂತ ಪರಿಸ್ಥಿತಿ ಬಂತು ಅಂತಂದ್ರ
ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಿರ್ಮಾಣ ಮಾಡಿ ನಮ್ಮ ಮಕ್ಕಳಿಗೆ ಅವ್ರಿಗೆ ಸಿಗಬೇಕಾದಂತ ಸವಲತ್ತುಗಳ ಬಗ್ಗೆ ನಾವು ಉಗ್ರ ಹೋರಾಟ ಚಳುವಳಿಗಳನ್ನ ಮಾಡಬೇಕಾಗುತ್ತೆ ದೇವದುರ್ಗ ತಾಲೂಕಿನಲ್ಲಿ ಅಂತ ಹೇಳ್ಬಿಟ್ಟು ರೂಪಾ ಶ್ರೀನಿವಾಸ್ ನಾಯ್ಕ್ ಎಚ್ಚರಿಸ್ತಾ ಇದ್ದೀವಿ.